ಮಂಜೇಶ್ವರದ ಐತಿಹಾಸಿಕ ಪ್ರಸಿದ್ಧವಾದ ಮಂಗಲ್ಪಾಡಿ ಕಾಜಿ ಕುಂಜಿ ಅಹಮದ್ ಮುಸ್ಲಿಯಾರ್ ಮುಪ್ಪಾಪ ಮಖಾಂ ಉರೂಸ್ ಹಾಗೂ ಧಾರ್ಮಿಕ ಪ್ರಭಾಷಣಕ್ಕೆ ಚಾಲನೆ ದೊರಕಿತ್ತು. ಮಖಾಂ ಜಿಯಾರತಿನೊಂದಿಗೆ ಧಾರ್ಮಿಕ ಪ್ರಭಾಷಣಕ್ಕೆ ಚಾಲನೆ ದೊರಕಿತ್ತು. ಮುಟ್ಟುಂ ಕುಂಜಿಕೋಯ ತಂಗಲ್ ಜಿಯಾರತಿಗೆ ನೇತೃತ್ವವನ್ನು ನೀಡಿದರು. ಜನವರಿ 13 ತನಕ ಮತ ಪ್ರಭಾಷಣೆ ನಡೆಯಲಿದೆ. ಲಂಡನ್ ಮೊಹಮ್ಮದ್ ಹಾಜಿ ಧ್ವಜಾರೋಹಣಗೈದರು. ಬಳಿಕ ಅಬ್ದುಲ್ಲಾ ಕುಂಜಿ ಉಸ್ತಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮತ ಸೌಹಾರ್ದ ಸಮ್ಮೇಳನವನ್ನು ಕಾಸರಗೋಡು ಶಾಸಕ ಎನ್.ಎ. ನೆಲ್ಲಿಕುನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮೀಪವಾಗಿ ಬಹಳ ಹತ್ತಿರವಾಗಿ ಜೊತೆಯಾಗಿ 2 ವಿಭಾಗಗಳೊಳಗೆ ಭಾರೀ ಅನ್ಯೋನ್ಯತೆಯಿಂದ ಇಲ್ಲಿ ಮಸೀದಿ ಹಾಗೂ ಕ್ಷೇತ್ರ ನೆಲೆಗೊಂಡಿದೆ. ಇಂತಹ ಒಂದು ಪವಿತ್ರವಾದ ಸ್ಥಳ ಕಾಸರಗೋಡಿನಲ್ಲಿ ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಬಹಳ ವರ್ಷಗಳ ಹಿಂದೆಯೇ ಇಲ್ಲಿ ಮತ ಸೌಹಾರ್ದ ನೆಲೆ ನಿಂತಿದೆ ಎನ್ನುವುದಕ್ಕೆ ಇದುವೇ ಒಂದು ಪುರಾವೆಯಾಗಿದೆ ಹಾಗೂ ಇದು ಇತರರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. അമ്പലങ്ങളും പള്ളിയും ഇങ്ങനെ തൊട്ടുരുമി നിൽക്കുന്ന ഒരു പ്രദേശം ഇതല്ലാതെ നമുക്ക് കാസർഗോഡ് ജില്ലയിൽ കാണുക വളരെ പ്രയാസമാണ്. അപ്പം അങ്ങനെയുള്ള ഒരു പ്രദേശത്ത് ഈ മതസൗഹാർദ്ദ സാംസ്കാരിക സമ്മേളനം ഇങ്ങനെ വിളിച്ചു ചേർത്ത് ജനങ്ങളോട് ഇതൊരു സൗഹാർദ്ദത്തിൻ്റെ ഭൂമിയാണ് എന്ന് പ്രത്യേകം പറഞ്ഞറിയിക്കേണ്ട ആവശ്യമുണ്ട് എന്ന് എനിക്ക് തോന്നുന്നില്ല. എല്ലാ ആളുകൾക്കും ബോധ്യപ്പെട്ട ഒരു സംഗതിയാണ്. കാസർഗോഡ് ജില്ലയിൽ ഇങ്ങനെ എപ്പോഴും ഇങ്ങനെ സൗഹാർദ്ദം നിലനിൽക്കുന്ന ഒരു പ്രദേശമാണ് ഏതാണ് എന്ന് ചോദിച്ച എല്ലാ ആളുകൾക്കും വളരെ പെട്ടെന്ന് ഉത്തരം ഒരു സംശയം കൂടാതെ ഉത്തരം പറയാൻ സാധിക്കും. അത് ಮಂಗಲ್ಪಾಡಿ ಕಾಜಿ ಉಪ್ಪಾಪರವರ ಉರುಸ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ ರಾಮಚಂದ್ರನ್ ಸಿ ಮಾತನಾಡಿ, ಪರಸ್ಪರ ಕಚ್ಚಾಡಿಕೊಂಡು ಇರುವ ಇಂದಿನ ಸಂದರ್ಭದಲ್ಲಿ ಮತ ಸೌಹಾರ್ದ ವೇದಿಕೆಯನ್ನ ಸಜ್ಜು ಮಾಡಿದ ಈ ಮಹತ್ತರವಾದ ವೇದಿಕೆಯಲ್ಲಿ ಪಾಲ್ಗೊಂಡದ್ರಲ್ಲಿ ನಾನು ಅತೀವ ಸಂತೋಷವನ್ನ ಪಡಿತಾ ಇದ್ದೇನೆ. ದೇವರು ಎಲ್ಲರಿಗೂ ಒಬ್ಬನೇ, ಇದನ್ನ ನಾವು ಅರಿತು ಬಾಳ್ಬೇಕಾಗಿದೆ. ಕಾಜಿ ಅವರ ಉರುಸ್ ಆಮಂತ್ರಣ ಪತ್ರಿಕೆಯಲ್ಲಿ ಕಾಜಿ ಅವರ ಕಿರು ಚಿತ್ರಣವನ್ನ ನೋಡಿದೆ. ಅದರಲ್ಲಿ ಉಲ್ಲೇಖಗೊಂಡಿರುವುದು 100ರಲ್ಲಿ 100 ಸತ್ಯವಾಗಿದೆ ಎಂದು ಹೇಳಿದರು. ಕುಂಜಾಮದ್ ಮುಸ್ಲಿಯಾರ್ ಅವರ 10ನೇ ಉರುಸ್ ನೇರ್ಚೆಯ ಸಂಬಂಧವಾಗಿ ಏರ್ಪಡಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅತೀವವಾದಂತಹ ಆನಂದ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಉರುಸ್ ನೇರ್ಚೆಯ ಆಮಂತ್ರಣ ಪತ್ರಿಕೆಯಲ್ಲಿ ಶ್ರೀಮಾನ್ ಕಾಲ್ಯಾರ್ ಅವರ ಒಂದು ರೀತಿಯಾದಂತಹ ಚಿತ್ರಣವನ್ನು ಅದರಲ್ಲಿ ನೀಡಿದ್ರು. ನನಗೆ ಕಾಣ್ತದೆ ಅದರಲ್ಲಿರುವಂತಹ ಪ್ರತಿಯೊಂದು ಶಬ್ದವು 100ಕ್ಕೆ 100 ಸತ್ಯ ಎಂಬುದರಲ್ಲಿ ಯಾವುದೇ ಒಂದು. ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಕಾರ್ಯದರ್ಶಿ ಎ.ಕೆ.ಎಂ. ಅಶ್ರಫ್ ಮಾತನಾಡಿ, ನಮ್ಮ ನಾಡು ಹಲವು ಕಲೆಗಳ ತವರೂರು. ಎಲ್ಲ ಧರ್ಮದವರಿಗೂ ಈ ಮಣ್ಣಿನಲ್ಲಿ ಗೌರವವಿದೆ. ಯಾವುದೇ ಧರ್ಮವನ್ನ ಅವಹೇಳನ ಮಾಡಲು ಯಾರೂ ಪ್ರೋತ್ಸಾಹಿಸುತ್ತಿಲ್ಲ. ಎಲ್ಲ ಧರ್ಮವೂ ಶಾಂತಿಯನ್ನೇ ಬಯಸುತ್ತದೆ. ನಾವು ಜೊತೆಯಾಗಿ ಒಂದೇ ತಾಯಿಯ മക്കളಂತೆ ಬಾಳಿ ഉത്തമವಾದ ಭವ್ಯ ഭാരതವನ್ನ ನಿರ್ಮಿಸೋಣ ಅಂತ ಹೇಳಿದ್ರು. നമ്മുടെ മണ്ണ് നമുക്കൊക്കെ അറിയാം. ഞാൻ പലപ്പോഴും കഴിഞ്ഞ പ്രാവശ്യം ഇവിടുത്തെ ജില്ലാ പഞ്ചായത്ത് മെമ്പറായപ്പോഴും ബ്ലോക്ക് പഞ്ചായത്ത് പ്രസിഡന്റായ സമയങ്ങളിലൊക്കെ നമ്മളൊക്കെ രാത്രി കിടന്നുറങ്ങുന്ന സമയത്ത് പോലും ഒരു പള്ളിയും ഒരു അമ്പലവും ഒരു നാടിന് ഐക്യത്തോടു കൂടി കാവൽ നിൽക്കുന്ന ഒരു പക്ഷേ കേരളത്തിൽ അപൂർവമായ ഒരു ഭൂമികയായി ഈ പ്രദേശത്തെ നമുക്ക് വിശേഷിപ്പിക്കുവാൻ കഴിയും. നമ്മൾ സംസാരിക്കുന്ന സമയത്ത് പോലും അമ്പലത്തിന്റെ ഹിന്ദു ക്ഷേത്രത്തിലെ ശംഖോലി മുടങ്ങുകയും 5 നേരത്തെ മുസൽമാന്റെ നമസ്കാരത്തിന്റെ ബാങ്കോലി മുടങ്ങിയിട്ട് പോലും ഇവിടത്തെ ഹിന്ദു സഹോദരങ്ങൾക്ക് ഒരിക്കൽ പോലും ആ ബാങ്ക് ഒരു അനവസരമായിട്ടില്ല. ഇവിടത്തെ മുസ്ലിം സഹോദരങ്ങൾക്ക് ഒരിക്കലും ആ ക്ഷേത്രത്തിന്റെ ഒരു പരിപാടിയും അനവസരപ്പെടുത്തിയിട്ടില്ല. യഥാർത്ഥത്തിൽ നമുക്കൊക്കെ അറിയാം, നമ്മളൊക്കെ ഇന്ത്യക്കാരെന്ന നിലയ്ക്ക് ഇന്ത്യയെ ലോകത്തിന്റെ മുന്നിൽ വിളിച്ചു പറയുന്ന ഘട്ടങ്ങളിൽ മുഴുവനും നമ്മുടെ ഇന്ത്യ ഹിന്ദു മതത്തിന് ജന്മം നൽകിയ ഇന്ത്യ, ಕ್ರೈಸ್ತವ ಇಸ್ಲಾಂ ಬುದ್ಧ ಜೈನ ಪಾರ್ಶ್ವಮತங்களை ಸ್ವೀಕರಿച്ച ಇಂಡಿಯಾ. ವೇದಿಕೆಯಲ್ಲಿ ಉರುಸ್ ಕಮಿಟಿ ಮುಖ್ಯಸ್ಥ ಅಬ್ದುಲ್ ಹಮೀದ್ ತೋಟ, ಖತೀಬ್ ಅಯ್ಯೂಬ್ ಇಂದಾದಿ, ಶಾಹುಲ್ ಹಮೀದ್ ಬಂದ್ಯೂಡ್, ಕೊರಗಪ್ಪ ಶೆಟ್ಟಿ, ಟಿ.ಎ. ಮೂಸಾ, ಬೆಹ್ರೈನ್ ಮೊಹಮ್ಮದ್, ಕೋಸ್ಟಲ್ ಸರ್ಕಲ್ ಸುರೇಶ್ ಬಾಬು, ಗೋಲ್ಡನ್ ರೆಹಮಾನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾತ್ರಿ ನಡೆದ ಧಾರ್ಮಿಕ ಭಾಷಣದಲ್ಲಿ ಶಮೀರ್ ಮುನ್ನಾನಿ ಮುಖ್ಯ ಪ್ರಭಾಷಣಗೈದರು. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಧಾರ್ಮಿಕ ಪ್ರಭಾಷಣದಲ್ಲಿ ವಹಾಬ್ ನೌಮಿ ಕೊಲ್ಲಂ, ಖಲೀಲ್ ಹುದವಿ,
ಎಎಂ ನೌಶಾದ್ ಬಾಖವಿ, ನೌಫಲ್ ಬಾಖವಿ ಮೊದಲಾದ ಪಂಡಿತ ಶಿರೋಮಣಿಗಳು ಭಾಷಣಗೈಯಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಸಹಸ್ರಾರು ಮಂದಿ ಪಾಲ್ಗೊಂಡಿದ್ರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.